ರುಚಿಯಾಗಿರುವಂತಹ ತುಂಬಾ ಹೆಲ್ದಿ ಆಗಿರುವಂತಹ ಮಸಾಲ ಆಮ್ಲೆಟನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಸ್ಪೆಷಲ್ ಆಮ್ಲೆಟ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡುವಂಥದ್ದು, ತುಂಬ ಹೆಲ್ದಿ ಆಗಿರುತ್ತೆ, ಪ್ರೋಟೀನ್ ರಿಚ್ ಆಗಿರುತ್ತೆ ಇದು. ಯೂಶ್ವಲ್ ಆಗಿ ನಾನು ಕೆಲವೊಂದು ಸರಿ ಏನು ಮಾಡ್ತೀನಿ ಅಂತಂದರೆ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂದರೆ ದೋಸೆ ಇಡ್ಲಿ ಈ ಥರದ್ದೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲದಿದ್ದರೆ ಜಸ್ಟ್ ಈ ಮಸಾಲ ಆಮ್ಲೆಟನ್ನು ಮಾಡಿಕೊಂಡು ಬೆಳಗ್ಗೆ ತಿಂದ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ, ನಿಮಗೆ ಮಕ್ಕಳಿಗೆ ಕೂಡ ಕೊಡ್ಬೋದು, ತುಂಬ ಹೆಲ್ದಿ ಕೂಡ ಇದು ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಸ್ವಲ್ಪ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ಟು ತುಂಬಾ ರುಚಿಯಾಗಿ ತುಂಬಾ ಸುಲಭವಾಗಿ ಈ ಆಮ್ಲೆಟನ್ನು ಮಾಡ್ಕೋಬೋದು. ಈ ಆಮ್ಲೆಟನ್ನು ಮಾಡಲಿಕ್ಕೆ ನಾನೊಂದು 5 ಮೊಟ್ಟೆನ ತಗೊಂಡಿದ್ದೇನೆ, 5 ಸಾಕು. ಇವಾಗ ಆಮ್ಲೆಟ್ ಮಿಕ್ಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲನ್ನು ತಗೊಳ್ಳಿ, ಮಿಕ್ಸಿಂಗ್ ಬೌಲನ್ನು ತಗೊಂಡು ಈಗ 5 ನಾನು ಮೊಟ್ಟೆ ತಗೊಂಡಿರೋದ್ರಿಂದ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಇದು ತುಂಬ ದೊಡ್ಡ ಈರುಳ್ಳಿ ಅಲ್ಲ, ಒಂದು ಮೀಡಿಯಮ್ ಸೈಜ್ಡ್ ಈರುಳ್ಳಿ. ಹಾಗೆಯೇ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್, 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕೋಬೋದು. ಒಂದು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಬೇಕಾದರೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಈಗ ಮೊಟ್ಟೆನ ಒಡೆದುಕೊಂಡು ಹಾಕ್ಕೊಳ್ಳಿ. ನೀವು ಮೊಟ್ಟೆ ಹಾಕೋಕ್ಕಿಂತ ಮುಂಚೆ ಬೇಕಾದರೂ ಮಸಾಲೆಗಳನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು, ಅಥವಾ ಮೊಟ್ಟೆ ಹಾಕಿದ ನಂತರ ಬೇಕಾದರೂ ಎಲ್ಲದನ್ನು ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಒಂದು ಹ್ಯಾಂಡ್ ಮಿಕ್ಸರ್ ಸಹಾಯದಿಂದ ಇದನ್ನ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೇನೆ. ನೋಡಿ, ನಮಗೆ ಆಮ್ಲೆಟ್ ಮಾಡೋದಕ್ಕೆ ಎಗ್ದು ಮಿಕ್ಸ್ ರೆಡಿಯಾಗಿದೆ. ಇವಾಗ ನಾವು ಆಮ್ಲೆಟನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದನ್ನೊಂಚೂರು ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ನಂತರ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕೋಬೋದು. ನಾನು ಯೂಶ್ವಲ್ ಆಗಿ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತೀನಿ ಅಡುಗೆಗೆ. ಒಂಚೂರು ಎಣ್ಣೆ ಕಾದ ನಂತರ, ಎಣ್ಣೆ ಚೆನ್ನಾಗಿ ಕಾಯಲಿ, ಮೀಡಿಯಮ್ ಉರಿ ಇಟ್ಕೊಳ್ಳಿ. ಈಗ ಒಂದು ಸೌಟ್ನ ಸಹಾಯದಿಂದ ಆಮ್ಲೆಟ್ ಮಿಕ್ಸನ್ನು ತಗೊಂಡು ಪ್ಯಾನ್ ಮೇಲೆ ಹಾಕ್ಕೊಳ್ಳೋಣ. ಬಟ್ ಒಂದೇನು ಅಂತಂದರೆ, ಪ್ಯಾನ್ ಕಾದಿರಬೇಕು, ಆದರೆ ಉರಿ ತುಂಬ ಅಂತಂದರೆ ತುಂಬ ಕಮ್ಮಿ ಇರಬೇಕು. ಒಂದ್ಸರಿ ನೀವು ಮಿಕ್ಸ್ ಹಾಕಿದ ನಂತರ ನಾನು ತೋರಿಸ್ತೀನಿ ಎಷ್ಟು ಉರಿ ಇಡಬೇಕು ಅಂತ. ಇದನ್ನ ಮುಚ್ಚಿಟ್ಬಿಡಿ. ಆಮ್ಲೆಟ್ ಹಾಕಿದ ನಂತರ ನೋಡಿ, ಉರಿ ಇಷ್ಟಿರಬೇಕು. ಕಮ್ಮಿ ಫ್ಲೇಮಲ್ಲಿ ಇದು ಚೆನ್ನಾಗಿ ಬೇಯಬೇಕು. ತುಂಬ ಅಂದರೆ ಜಾಸ್ತಿ ಬೆಂದು ತಳಭಾಗದಲ್ಲಿ ಇದೆಯಲ್ವ, ಜಾಸ್ತಿ ಕರಟಿದ್ರೆ ಚೆನ್ನಾಗಿರಲ್ಲ. ಈ ಹದಕ್ಕಾದ ನಂತರ ಅದನ್ನ ಮಗುಚಿ ಹಾಕಬೇಕು, ಆವಾಗಲೇ ಸೂಪರ್ ಆಗಿರೋದು. ಆ್ಯಕ್ಚುಲಾಗಿ ಕೆಲವರು ಆಮ್ಲೆಟನ್ನು ತುಂಬ ಕಾಯಿಸ್ತಾರೆ, ಅದು ಚೆನ್ನಾಗಿ ಬರಲ್ಲ. ಹದಾಕಿ ಕಮ್ಮಿ ಉರಿಲಿಟ್ಕೊಂಡು ಹದಾಕಿ ನಾವು ಬೇಯಿಸಿದರೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುವಂತಹ ದೋಸೆ ಥರ ನಾವು ಸೂಪರ್ ಆಗಿರುವಂತಹ ಮಸಾಲ ಆಮ್ಲೆಟನ್ನು ರೆಡಿ ಮಾಡ್ಕೊಂಡಿದ್ವಿ. ನೋಡಿ, ಇದನ್ನ ಆಲ್ಮೋಸ್ಟ್ ನಾನು ದೋಸೆ ಥರನೇ ಫೋಲ್ಡ್ ಮಾಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗಲೇ ನಾವಿದನ್ನ ತಿಂದುಬಿಡಬೇಕು. ಯಾವಾಗಲೂ ಅಷ್ಟೇ, ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ ಆಮ್ಲೆಟನ್ನು ತುಂಬ ತಣ್ಣಗಾದ ನಂತರ ತಿನ್ನೋದು. ಆ್ಯಕ್ಚುಲಾಗಿ ಆಮ್ಲೆಟನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಆವಾಗಲೇ ಅದರ ರುಚಿ ಡಬಲ್ ಇರೋದು, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ನೋಡಿ, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.